ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಅಹೋ ವಯಂ ಯದ್ಯ ಪವಿತ್ರ ಕೀರ್ತೆ ತ್ವಯೈವ ನಾಥೇನ ಮುಕುಂದ ನಾಥಾಃ ಯ ಉತ್ತಮ ಶ್ಲೋಕತಮಸ್ಯ ವಿಷ್ಣೋ ಬ್ರಹ್ಮಣ್ಯ ದೇವಸ್ಯ ಕಥಾಂ ವಿನಕ್ತಿ. ಸಭಾಸದರು ಮುಂದುವರಿಸಿದರು, ಪ್ರಿಯ ಪೃಥು ಮಹಾರಾಜನೇ, ನಿನ್ನ ಕೀರ್ತಿಯು ಅತ್ಯಂತ ನಿರ್ಮಲವಾದದ್ದು, ಏಕೆಂದರೆ ಅತ್ಯಂತ ಮಹಿಮಾನ್ವಿತವಾದ ಸಮಸ್ತ ಬ್ರಾಹ್ಮಣರ ಪ್ರಭುವಾದ ದೇವೋತ್ತಮ ಪರಮಪುರುಷನ ಮಹಿಮೆಗಳನ್ನು ನೀನು ಬೋಧಿಸುತ್ತಿರುವೆ. ನಮ್ಮ ಸುದೈವದಿಂದ ನೀನು ನಮ್ಮ ಒಡೆಯನಾಗಿದ್ದೀಯೇ. ಇದರಿಂದ ನಾವು ನೇರವಾಗಿ ಭಗವಂತನ ಒಡೆತನದಲ್ಲಿಯೇ ಜೀವಿಸಿರುವುದಾಗಿ ಭಾವಿಸಿದ್ದೇವೆ. ಸೊ ಇಲ್ಲಿ ಹೇಳಿದಾಗೆ ಪೃಥು ಮಹಾರಾಜರ ಪ್ರಜೆಗಳು ಎಷ್ಟು ಸಂತೃಪ್ತರಾಗಿದ್ರು ಅವರ ರಾಜನ ಜೊತೆಗೆ. ಪ್ರತಿಯೊಬ್ಬರು ಸೊ ಹೀಗೆ ರಾಜರ್ಷಿಗಳು ಅಂದ್ರೆ ಅವರ ಆಡಳಿತದಿಂದ ಪ್ರಜೆಗಳು ಅವರು ಹೀಗೆ ಮಕ್ಕಳು ತಂದೆ ತಾಯಿಯ ಆಶ್ರಯದಲ್ಲಿ ಅವರು ಸುರಕ್ಷಿತರ ಭಾವನೆಯಲ್ಲಿರ್ತಾರೆ. ಸೊ ಅದೇ ರೀತಿ ಇಲ್ಲಿ ಎಲ್ಲ ಪ್ರಜೆಗಳು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದು ನಮ್ಮ ಸುದೈವ, ನಮ್ಮ ಭಾಗ್ಯ. ಸೊ ನಾವು ಹೀಗೆ ನಿಮ್ಮ ಆಶ್ರಯದಲ್ಲಿದ್ದೇವೆ. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ನೇರವಾಗಿ ಭಗವಂತನ ಆಶ್ರಯದಲ್ಲೇ ಇರೋ ರೀತಿ ನಮಗೆ ರಕ್ಷಣೆ ಇದೆ ಅಂತ ಹೇಳ್ತಾರೆ. ಸೊ ಇದು ಸರಿಯಾದ ಸಾಮಾಜಿಕ ವ್ಯವಸ್ಥೆ ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಸೊ ಸರಿಯಾದ ಸಾಮಾಜಿಕ ವ್ಯವಸ್ಥೆ ಅಂದ್ರೆ ಆ ರೀತಿಯ ನಾಯಕರು ಇರಬೇಕು, ಆ ರೀತಿಯ ಮುಖಂಡರು ಇರಬೇಕು. ಕೇವಲ ರಾಜ್ಯದ ನಾಯಕ ಅಂತಾನೆ ಅಷ್ಟೇ ಅಲ್ಲ, ಅದು ಎಲ್ಲೆಡೆ ಕೂಡ. ಸೊ ಆ ರೀತಿ ಇದ್ರೆ ಅದು ಇನ್ನ ಉತ್ತಮ. ಆದರೆ ಅಲ್ಲಿಂದ ಯಥಾ ರಾಜ ತಥಾ ಪ್ರಜಾ, ಹಾಗೆ ಅಲ್ಲಿಂದ ಶುರು ಆಗಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಅದು ಬೇರೆ ಕಡೆ ಕೂಡ ಶುರು ಆಗುತ್ತೆ. ಭಾಗವತ ಹಾಗೆ ಹೇಳೋದು, ಪ್ರತಿಯೊಬ್ಬರು ಯಾರು ಈ ತರ ಹೊಣೆಗಾರಿಕೆ ಸ್ಥಿತಿಯಲ್ಲಿದ್ದಾರೆ, ಯಾರು ಜವಾಬ್ದಾರಿ ಸ್ಥಿತಿಯಲ್ಲಿದ್ದಾರೆ, ಸೊ ಅವರ ಮುಖ್ಯ ಜವಾಬ್ದಾರಿ ಏನಂದ್ರೆ ಅವರ ಆಶ್ರಯದಲ್ಲಿರುವ ವ್ಯಕ್ತಿಗಳನ್ನು ಅವರು ಉದ್ಧರಿಸಬೇಕು ಅಂದ್ರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಮತ್ತೆ ಆ ರೀತಿಯ ಒಂದು ವಾತಾವರಣ, ಆ ರೀತಿಯ ಒಂದು ಅನುಕೂಲತೆ ಮತ್ತೆ ಆ ರೀತಿಯ ಒಂದು ಪ್ರೋತ್ಸಾಹ ಸ್ಫೂರ್ತಿಯಿಂದ ಅವ್ರನ್ನ ಭಗವದ್ಧಾಮ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಸೊ ಚೈತನ್ಯ ಮಹಾಪ್ರಭು ಹೇಳೋದು, ಅಪಾನಿ ಆಚಾರಿ ಪ್ರಭು ಜೀವೇರ ಶಿಕ್ಷೆ. ಸೊ ಅದು ಯಾವಾಗ ಸಾಧ್ಯ ಆಗುತ್ತೆ, ಅವರು ವೈಯಕ್ತಿಕವಾಗಿ ನಾವು ಮಾಡಿದ್ರೆ ಮತ್ತೆ ನಾವು ಇನ್ನೊಬ್ಬರಿಗೆ ಆ ಥರ ಮಾಡ್ಬೋದು. ಮೊದಲು ನಾವು ಅನುಸರಿಸ್ಬೇಕು, ಮತ್ತೆ ಇನ್ನೊಬ್ಬರಿಗೆ ಅನುಸರಿಸೋ ಇದು ಕೊಡ್ಬೋದು. ಸೊ ಇಲ್ಲಿ ರಾಜನ ಮುಖ್ಯ, ರಾಜನ ಕರ್ತವ್ಯ ಮುಖ್ಯ ಅಂತ, ಬಹಳ ಮುಖ್ಯ. ಸೊ ನಾವು ಕೇಳ್ತಾ ಇದ್ದೇವೆ ಸರ್, ಅವರ ಹೇಗೆ ಕರ್ಮ ಬಂಧನ ಇದೆ ಅಂತ ಹೇಳಿದ್ರೆ, ರಾಜನಿಗೆ ಅವರ ಪ್ರಜೆಗಳ ಕರ್ಮ ಕೂಡ ಬರುತ್ತೆ, ಅವರ ಪಾಪ ಕರ್ಮಗಳು ಕೂಡ ಬರುತ್ತೆ, ಅವರ ಪುಣ್ಯ ಕರ್ಮಗಳು ಕೂಡ ಬರುತ್ತೆ. ಅವರಿಗೆ ಅದರಲ್ಲಿ ಒಂದು ಭಾಗಶಃ ಅವ್ರಿಗೆ ಒಂದು ಪರ್ಸೆಂಟೇಜ್ ಇದೆ. ಸೊ ಹಾಗೆ ಎಲ್ಲ ಸಮಸ್ತ ಪ್ರಜೆಗಳ ಇದರಿಂದ, ಒಳ್ಳೆ ಕಾರ್ಯದಿಂದ, ಒಳ್ಳೆ ಕರ್ಮದಿಂದ, ಭಕ್ತಿ ಚಟುವಟಿಕೆಯಿಂದ ಅವರು ಉದ್ಧಾರ ಆಗ್ತಾರೆ. ಇಲ್ಲ ಅಕಸ್ಮಾತ್ ಅವರು ಮಾಡ್ಲಿಲ್ಲ ಅಂದ್ರೆ ಅವರು ಕೂಡ ಪತನ ಹೋಗ್ತಾರೆ. ಸೊ ಇದು ಕೂಡ ಇದೆ, ಇದೆಲ್ಲ ಇದೆ. ಸೊ ರಾಜನಿಗೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಸೊ ನಾಯಕ ಅವರಿಗೆ ತುಂಬಾ ದೊಡ್ಡ ಜವಾಬ್ದಾರಿ. ರಾಜನೊಬ್ಬನೇ ಎಲ್ಲ, ನಾವು ಹೇಳಿದಾಗೆ ಎಲ್ಲ ಕಡೆ ನಾಯಕ ಅಂದ್ರೆ ಒಬ್ಬ ಗುರು ಆಗ್ಬೋದು, ಒಬ್ಬ ತಂದೆ ತಾಯಿ ಆಗ್ಬೋದು, ಎಲ್ಲರೂ ಕೂಡ ಆ ಜವಾಬ್ದಾರಿತ ಸ್ಥಿತಿಯಲ್ಲಿ ಅವರಿಗೆ ಹೊಣೆಗಾರಿಕೆ ಇದೆ. ಅವರ ಆಶ್ರಯದಲ್ಲಿ ಅವರು ಭಗವಂತನ ಪ್ರಜ್ಞೆ, ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಅವರ ಆಶ್ರಯದಲ್ಲಿರುವ ಎಲ್ಲ ವ್ಯಕ್ತಿಗಳು ಕೂಡ ಸಹಜವಾಗಿ ಕೃಷ್ಣ ಪ್ರಜ್ಞೆಯನ್ನು ಅನುಭವಿಸ್ತಾರೆ ಅಂತ ಇಲ್ಲಿ ನಾವು ನೋಡ್ಬೋದು. ಅದಕ್ಕೆ ಪ್ರಜೆಗಳು ಹೇಳ್ತಾರೆ, ನಮ್ಮ ಇದು ದೊಡ್ಡ ಸುದೈವ ಭಾಗ್ಯ, ನಾವು ನೇರವಾಗಿ ನಿಮ್ಮ ಆಶ್ರಯದಲ್ಲಿ ಇರೋದ್ರಿಂದ ನೇರವಾಗಿ ಭಗವಂತನ ಆಶ್ರಯದಲ್ಲಿ ಇದ್ದೇವೆ ಅಂತ ನಮಗೆ ಆ ರೀತಿ ಅದು ಸಹಜವಾದ ಭಾವನೆ, ಸಹಜವಾದ ಸುರಕ್ಷೆ ಸಹಜವಾದ. ಸೊ ಇದೇ ರೀತಿ ಇವರು ಯಾರು ಭಾಗವತದ ಪ್ರಾರಂಭದಲ್ಲೇ ಇವರು ಹೇಳ್ತಾರೆ, ಯಾರು ನೈಮಿಷಾರಣ್ಯದಲ್ಲಿ ಋಷಿಗ ಮುನಿಗಳು ಹೇಳ್ತಾರೆ, ಅವರು ಸೂತ ಗೋಸ್ವಾಮಿಯನ್ನು ಉದ್ದೇಶಿಸ್ತಾ ಹೇಳ್ತಾರೆ.
ಸೊ ನೀವು ನಮಗೆ ಈ ತರ ಮಾರ್ಗದರ್ಶನ ಭಾಗವತವನ್ನು ಹೇಳ್ತಾ ಇದ್ದೀರಾ ನೀವು. ಸೊ ಹಾಗೆ ನೀವು ನಿಮ್ಮ ಇದರಿಂದ ನಾವು ಈ ಒಂದು ಭೌತಿಕ ಪ್ರಪಂಚದ ಸಮುದ್ರವನ್ನು ಪಾರಾಗ್ಬೋದು. ತ್ವಂ ನ ಸಂದರ್ಶಿತೋ ದಾತ್ರ ದುಸ್ತರಂ ನಿಸ್ಥಿತಿಯಶತ ಕಲಿಂ ಸತ್ವಹರಾಂ ಪುಂಸ. ಇನ್ನು ಲಾಸ್ಟ್ ಲೈನ್ ಬರುತ್ತೆ, ಕರ್ಣಧಾರ ಇವಾರಣವಂ. ಸೊ ಹೇಳ್ತಾರೆ, ಸೊ ನಮಗೆ ಒಂದು ಸುದೈವದಿಂದಾನೆ, ನಮ್ಮ ಒಂದು ಭಾಗ್ಯದಿಂದ ನಾವು ನಿಮ್ಮಂತ ವ್ಯಕ್ತಿಯನ್ನು ಭೇಟಿ ಮಾಡಿದ್ದೇವೆ. ಇದು ವಿಶೇಷವಾಗಿ ಇದು ಆಚಾರ್ಯರಿಗೆ ಇದು ಉದ್ದೇಶಿಸುತ್ತೆ ಈ ಶ್ಲೋಕ ಕೂಡ. ಸೊ ಯಾಕಂದ್ರೆ ಅವ್ರು ಹೇಳೋದು ಸುತ ಗೋಸ್ವಾಮಿಯನ್ನು ಉದ್ದೇಶಿಸ್ತಾ, ನಿಮ್ಮನ್ನು ನಾವು ಈ ಕಲಿಯುಗದಲ್ಲಿ ಇದು ದೊಡ್ಡ ಸಮುದ್ರ, ಈ ಸಮುದ್ರ ಅಂಧಕಾರ ಸಮುದ್ರ, ಈ ಒಂದು ಇದರ ಸಮುದ್ರದಿಂದ ಹೊರಗೆ ಬರೋದು ಬಹಳ ಕಷ್ಟ ಭೌತಿಕ ಜಗತ್ತಿನ ಹಿಡಿಯಿಂದ. ಸೊ ಆದ್ರೆ ಈ ಸಮುದ್ರದಲ್ಲಿ ನಮಗೆ ಒಂದು ಒಳ್ಳೆ ಬೋಟ್, ಒಳ್ಳೆ ನೌಕೆ ಬೇಕು. ಆ ನೌಕೆ ಇದ್ರೆ ಸಾಲದು, ಮಾನವ ಜನ್ಮನೇ ಒಂದು ರೀತಿ ನಮಗೆ ನೌಕೆ, ಆ ರೀತಿಯ ಬೋಟ್. ಸೊ ಈ ತರ ಹಡಗು ಈ ದೇಹ, ಈ ಭೌತಿಕ ಮಾನವ ದೇಹ. ಸೊ ಆದ್ರೆ ಈ ದೇಹವನ್ನು ಸರಿಯಾಗಿ ಕರ್ಕೊಂಡು ಹೋಗ್ಲಿಕ್ಕೆ ನಮಗೆ ಇದು ಬೇಕು, ಏನ್ ಬೇಕು, ಒಬ್ಬ ಕ್ಯಾಪ್ಟನ್ ಬೇಕು, ನೌಕೆಯ ನಾಯಕ, ಕ್ಯಾಪ್ಟನ್. ಸೊ ಹೇಳ್ತಾರೆ ಆಚಾರ್ಯರು, ಶುದ್ಧ ಭಕ್ತರು, ಅವರು ಆ ಇದನ್ನು ಅವರು ಆ ಜವಾಬ್ದಾರಿ ಸ್ವೀಕರಿಸಿದ್ದಾರೆ. ಸೊ ಹಾಗೆ ಸುತ ಗೋಸ್ವಾಮಿಯವರು ಹೇಳ್ತಾರೆ, ನಿಮ್ಮನ್ನು ನಾವು ನಾಯಕನಾಗಿ, ಹಡಗಿನ ನಾಯಕನಾಗಿ ಸ್ವೀಕರಿಸಿದ್ದೇವೆ. ಹಾಗಾಗಿ ಈ ಕಲಿಯುಗದ ಇಷ್ಟು ಅಂಧಕಾರದ ಇಷ್ಟು ಇದು ಕೆಲವು ಸತ್ವಹರಂ, ಎಲ್ಲ ಒಳ್ಳೆಯ ಇದು ಗುಣಗಳು ಅವನತಿ ಆಗ್ಬಿಡುತ್ತೆ ಕಲಿಯುಗದ ಪ್ರಭಾವದಿಂದ. ಸೊ ಅದರಿಂದ ಆದರೂ ನಾವು ನಮ್ಮ ನಾಯಕನಾಗಿ ಪಡೆದಿರೋದ್ರಿಂದ ನಾವು ಇದರಿಂದ ಪಾರಾಗ್ತೇವೆ. ಸೊ ನಿರ್ದೇಹ ಮಾಧ್ಯಮ ಇನ್ನೊಂದ್ ಕಡೆ ಹೇಳೋದು ಹಾಗೆ, ನಮ್ಮ ದೇಹ, ಮಾನವ ದೇಹ ಅನ್ನೋದೊಂದು ಈ ಹಡಗು, ಒಂದು ನೌಕೆ ಇದ್ದ ಹಾಗೆ. ಸೊ ಇದಕ್ಕೆ ಆಚಾರ್ಯರು, ಶುದ್ಧ ಭಕ್ತರು ನಮಗೆ ಈ ನೌಕೆಗೆ ಅವರು ಮಾರ್ಗದರ್ಶನ ಕೊಡ್ತಾರೆ, ಅವರ ಮಾರ್ಗದರ್ಶನ ನಾವು ಸ್ವೀಕರಿಸಬೇಕು. ಸೊ ಹಾಗೆ ಆ ಗಾಳಿ, ಅಲ್ಲಿ ಹೋಗುವಾಗ ಒಳ್ಳೆಯ ಗಾಳಿ ನಮ್ಮ ಪ್ರಯಾಣ ಆಗೋ ಕಡೆಗೆ ಅದು ಬೀಸಿದ್ರೆ ಬೇಗ ನಾವು ಪ್ರಯಾಣದ ಗುರಿಯನ್ನು ನಾವು ಪಡಿಬಹುದು. ಅದು ಆಪೋಸಿಟ್ ಸೈಡ್ ಬಂದ್ರೆ ಗಾಳಿ ಕಷ್ಟ ಇದೆ. ಸೊ ಅದು ಮುಂದೆ ಹೋಗೋದಿಲ್ಲ, ಹಿಂದೆ ಹೋಗೋದಿಲ್ಲ, ಅಲ್ಲೇ ನಿಂತಿರುತ್ತೆ ಎಷ್ಟೊತ್ತು ಸಮಯ. ಹಾಗೆ ಹೇಳ್ತಾರೆ, ವೇದವಾಣಿ, ವೇದಗಳ ನಿರ್ದೇಶನಗಳು, ಶ್ರುತಿ ಮಾತುಗಳು, ಅದು ನಮಗೆ ಚೆನ್ನಾಗಿ ಬೀಸುವ ಗಾಳಿ, ನಮಗೆ ಪ್ರಯಾಣ ಮಾಡಕ್ಕೆ ಸಹಾಯ ಮಾಡುತ್ತೆ. ಸೊ ಈ ರೀತಿ ಇಲ್ಲಿ ಅವ್ರು ಹೇಳ್ತಾ ಇರೋದು, ಹೀಗೆ ನಿಮ್ಮ ಆಶ್ರಯದಲ್ಲಿರೋದ್ರಿಂದ ನಾವು ಭಗವಂತನ ಆಶ್ರಯ ಇದೆ. ಯಾಕಂದ್ರೆ ನಿಮ್ಮ ಆಶ್ರಯದಲ್ಲಿ ನಮಗೆ ಭಗವಂತನ ಆಶ್ರಯ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ನೀವು ಆ ಜವಾಬ್ದಾರಿಯನ್ನು ನೆರವೇರಿಸ್ತಿದ್ದೀರ. ಪ್ರಭುಪಾದರು ಹೇಳ್ತಾ ಇರೋದು, ನೆರವೇರಿಸೋದು ಅಂದ್ರೆ ಅವರು ಮುಖ್ಯವಾಗಿ ಶುದ್ಧ ಭಕ್ತ ಪ್ರೋತ್ಸಾಹ, ರಕ್ಷಣೆ, ಆ ರೀತಿಯ ಒಂದು ಸಂಸ್ಕೃತಿ, ಬ್ರಾಹ್ಮಿನಿಕಲ್ ಕಲ್ಚರ್. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ. ಮುಂದೆ ಶ್ಲೋಕ ಮುಂದುವರಿಯುತ್ತದೆ. ಸೊ ಹೇಳ್ತಾ, ಸೊ ಪ್ರತಿಯೊಬ್ಬರಿಗೂ ಒಂದು ಅವರ ಕರ್ಮ ಗುಣ ಅನುಸಾರವಾಗಿ ಒಂದು ಗುಣ ಅನುಸಾರ ಒಂದು ಕರ್ಮ ಬೇಕು. ಆ ಕರ್ಮ ಇರೋದ್ರಿಂದ ಆಟೋಮ್ಯಾಟಿಕಲಿ ಅವರು ಸಹಜವಾಗಿ ಆ ರೀತಿ ಭಗವಂತನ ಅವರ ಗುಣದಿಂದ, ಅವರು ಕರ್ಮದಿಂದ ಅವರು ಸೇವೆ ಮಾಡ್ಬೋದು. ಮತ್ತೆ ಹಾಗೆ ಅವರು ಆಧ್ಯಾತ್ಮಿಕ ಉನ್ನತಿಗೆ ಮುಂದುವರಿತಾರೆ. ಸೊ ಇಲ್ಲ ಅಂದ್ರೆ ಒಂದು ರೀತಿ ಐಡಲ್ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್. ಯಾರಿಗೂ ಒಂದು ಇದಿಲ್ಲ ಅಂದ್ರೆ ಇವಾಗ ಏನಾಗುತ್ತೆ, ಒಂದು ರೀತಿ ಇವತ್ತಿನ ಆಧುನಿಕ ವಿದ್ಯಾಭ್ಯಾಸ ಅಂದ್ರೆ ಎಲ್ಲರನ್ನೂ ಒಂದು ರೀತಿ ತರಬೇತಿ ಆಗ್ತಾ ಇರೋದು. ಸೊ ಅದರಲ್ಲಿ ಅವ್ರಿಗೆ ಆ ರೀತಿ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇಲ್ಲ. ಸೊ ಹಿಂದೆ ಆಗಲ್ಲ, ಹಿಂದೆ ಸಮಾಜದ ಇದಿತ್ತು, ಬ್ರಾಹ್ಮಣದ ವ್ಯಕ್ತಿ ಅವ್ರ ಸಂಪೂರ್ಣ ಸತ್ವಗುಣವನ್ನು ಬೆಳೆಸೋದ್ರಲ್ಲಿ, ಅವ್ರ ಜೀವನವನ್ನು ಪರಿಪೂರ್ಣತೆ ಪಡೆಯೋದ್ರಲ್ಲಿ, ಆ ಉದ್ದೇಶದಿಂದನೇ ಅವರು ಇರ್ತಾ ಇದ್ರು. ಸೊ ಅದಕ್ಕೆ ಅವ್ರ ಚಟುವಟಿಕೆಗಳು ಇರ್ತಾ ಇತ್ತು. ಸೊ ಅವರು ಇನ್ನು ಭೌತಿಕವಾಗಿ ಏನೋ ಒಂದು ಪಡೆಯೋ ಇದರಲ್ಲಿ ಅವ್ರಿಗೆ ವೈಯಕ್ತಿಕ ಆಸೆ ಇಲ್ಲ. ಅವರು ಬ್ರಾಹ್ಮಣ. ಕ್ಷತ್ರಿಯ ಅಂದ್ರೆ ಅವರು ಜನರಿಗೆ ರಕ್ಷಣೆ ಕೊಡ್ತಾ ಇದ್ರು, ಜನರಿಗೆ ಅವರ ಸಾಮರ್ಥ್ಯದಿಂದ, ಅವರ ಶಕ್ತಿಯಿಂದ ಕ್ಷತ್ರಿಯ. ಸೊ ಅವರು ಜನರಿಗೆ ಅವ್ರ ಜೀವ ರಕ್ಷಣೆ, ಜನರಿಗೆ ಅವ್ರಿಗೇನು ಆಸ್ತಿ, ಅವ್ರದ್ದೇನು ವಸ್ತುಗಳು, ಅದರ ರಕ್ಷಣೆ ಕೊಡ್ತಾ ಇದ್ರು. ಹಾಗಾಗಿ ಅವರ ಒಂದು ಆ ಚಟುವಟಿಕೆಯಿಂದ ಸಹಜವಾಗಿ ಅವರಿಗೆ ತೆರಿಗೆ ತಗೊಳ್ಳೋ ಅಧಿಕಾರ ಇರುತ್ತೆ. ಮತ್ತೆ ವೈಶ್ಯ ಅಂದ್ರೆ ಅವರು ಎಲ್ಲರಿಗೂ ಅವರು ಧಾನ್ಯ ಉತ್ಪತ್ತಿ ಮಾಡ್ತಾ ಇದ್ರು,
ಕೃಷಿ, ಗೋರಕ್ಷಸ, ವಾಣಿಜ್ಯ. ಸೊ ಇದರಿಂದ ಅದ್ರ ಹೆಚ್ಚು ಇದ್ರೆ ಅವರು ಅದನ್ನು ಮತ್ತೆ ಅದನ್ನು ವಾಣಿಜ್ಯ, ಅದನ್ನು ವ್ಯಾಪಾರ ಮಾಡ್ತಾ ಇದ್ರು. ಸೊ ಇದರಿಂದ ವ್ಯಾಪಾರದಿಂದ ಅವ್ರಿಗೆ ಲಾಭ ಇರ್ತಾ ಇತ್ತು. ಸೊ ಇದರಿಂದ ಅವರ ಜೀವನೋಪಾಯ. ಮತ್ತೆ ಯಾರು ಸ್ವತಂತ್ರವಾಗಿ ಇದು ಯಾವುದನ್ನು ನೆರವೇರಿಸಕ್ಕೆ ಆಗೋದಿಲ್ಲ. ಸೊ ಅವರು ಈ ಮೇಲಿನ ವರ್ಗಕ್ಕೆ ಅವ್ರು ಸಹಾಯ ಮಾಡ್ತಾರೆ. ಶೂದ್ರ. ಸೊ ಹೀಗೆ ಇದು ಸಹಜವಾಗಿ ಇದೆ, ಇದು ಈಗಲೂ ಕೂಡ ಇದೆ. ಆದ್ರೆ ಹೆಚ್ಚಾಗಿ ಕಲಿಯುಗದಲ್ಲಿ ನಮಗೆ ಶೂದ್ರ ಇದೆ ಜಾಸ್ತಿ ಆಗಿದೆ. ಅದರ ಒಂದು ತರಬೇತಿಯ ಆ ರೀತಿಯ ಒಂದು ಶಿಕ್ಷಣವೇ. ಅದು ನಮ್ಗೆ ಜಾಬ್ ಇಲ್ಲ ಅಂದ್ರೆ ನಮ್ಗೆ ಏನು ಗೊತ್ತಿಲ್ಲ ಏನ್ ಮಾಡೋದು ಅಥವಾ ಆ ರೀತಿ ಆಗುತ್ತೆ. ಸೊ ಇಲ್ಲ ಅಂದ್ರೆ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಒಬ್ಬ ನಾಯಕರಾದವರು ಅವರ ಇದು ಯೋಚನೆಯಲ್ಲಿ ಕರೆಕ್ಟ್ ಆಗಿ ಸೊ ಎಲ್ಲರಿಗೂ ಕೂಡ ಅವರವರ ತಕ್ಕಂತೆ ಅವರವರ ಗುಣದಕ್ಕಂತೆ ಅವರಿಗೆ ಕರ್ಮ ಸಿಗ್ಬೇಕು. ಆ ಕರ್ಮ ಅವರ ಇದರಿಂದ ಅವರು ತಮ್ಮ ಭೌತಿಕ ಇದ್ರಲ್ಲೂ ಕೂಡ ಅವರ ಇದಾಗುತ್ತೆ, ಮತ್ತೆ ಆಧ್ಯಾತ್ಮಿಕವಾಗಿ ಅವರು ಉನ್ನತಿಯನ್ನು ಪಡಿತಾರೆ. ಸೊ ಹಾಗಾಗಿ ಇಲ್ಲಿ ಇದನ್ನು ಪೃಥು ಮಹಾರಾಜರಿಂದ ಮಾಡಿದ್ರು. ಪೃಥು ಮಹಾರಾಜರಿಂದ ನೆರವೇರಿಸ ಕೇಳ್ತೇವೆ. ಪೃಥು ಮಹಾರಾಜರ ಸಮಯದಲ್ಲಿ ತುಂಬಾ ಬೆಟ್ಟ ಗುಡ್ಡಗಳಿದ್ವು, ಆ ರೀತಿ ಎಲ್ಲ ಕೇಳ್ತೇವೆ. ಸೊ ಅದರಿಂದ ಅವ್ರು ಏನ್ ಮಾಡಿದಂತೆ ಅದನ್ನೆಲ್ಲ ಕೂಡ ನೆಲಸಮ ಮಾಡಿದ್ರು ಅಂತ ಕೇಳ್ತೇವೆ. ಹೀಗೆ ಆಗ ಮಾಡಿ ಎಷ್ಟೋ ಪ್ರದೇಶಗಳು ಆಗ ಕೃಷಿ ಮಾಡೋದಕ್ಕೆ ಇನ್ನೊಂದಿಗೆ ಸಾಧ್ಯ ಆಯ್ತು. ಸೊ ಅದೇ ರೀತಿ ಎಲ್ಲ ಹೇಳ್ತಾರೆ. ಸೊ ಈ ತರ ಹೊಣೆಗಾರಿಕೆ ಇರುತ್ತೆ. ಸೊ ನಾಯಕನ ರಾಜನ ಜವಾಬ್ದಾರಿ ಅಂದ್ರೆ ಎಲ್ಲ ಪ್ರಜೆಗಳಿಗೆ ಅವ್ರಿಗೆ ಎಂಗೇಜ್ಮೆಂಟ್, ಅವ್ರಿಗೆ ಒಂದು ಕೆಲಸ, ಅವ್ರಿಗೆ ಏನಾದ್ರು ಅವರ ಗುಣದ ಪ್ರಕಾರ ಸಿಗ್ಬೇಕು, ಇರ್ಬೇಕು. ಅದು ಮಾಡ್ತಾ ಮಾಡ್ತಾ ಅವರು ಭಗವಂತನ ಭಕ್ತಿ ಕಾರ್ಯಗಳಲ್ಲಿ ಅವರು ತೊಡಗೋ ಒಂದು ಅವಕಾಶ ಆಗಿರ್ಬೇಕು. ಸೊ ಇಲ್ಲಿ ಹೇಳ್ತಾ ಇರೋದು ಪೃಥು ಮಹಾರಾಜರು ಪವಿತ್ರ ಕೀರ್ತಿ, ಅವರ ಕೀರ್ತಿ ಪವಿತ್ರವಾದ, ಅವರ ಕೀರ್ತಿ ಇನ್ನ ಈಗಲೂ ಎಷ್ಟೋ ನೂರಾರು ಸಾವಿರಾರು ಲಕ್ಷಾಂತರ ವರ್ಷ ನಂತರ ಕೂಡ ಪೃಥು ಮಹಾರಾಜರ ಕೀರ್ತಿಯನ್ನು ನಾವು ಕೇಳ್ತಾ ಇದ್ದೇವೆ. ಆದಿರಾಜ, ಮೊದಲ ಆದರ್ಶ ರಾಜ ಅಂತ ಅವ್ರನ್ನ ಹೇಳೋದು. ಸೊ ಅವ್ರ ಬಗ್ಗೆ ಭಗವಂತನ ಶಕ್ತ್ಯಾವೇಶ ಅವತಾರ ಅಂತ ಅವ್ರ ಬಗ್ಗೆ ಕೇಳೋದು. ಸೊ ಈಗ ಅವ್ರ ಪವಿತ್ರ ಕೀರ್ತಿ ಇದೆ. ಮತ್ತೆ ಅವ್ರು ಹೇಳ್ತಾ ಇರೋದು ಯಾಕೆ ಕೀರ್ತಿ ಅಂದ್ರೆ, ನೀವು ಆ ಭಗವಂತನ ಕಥಂ ವ್ಯನಕ್ತಿ, ಭಗವಂತನ ಕಥೆಯನ್ನು ನೀವು ಪ್ರಚಾರ ಮಾಡ್ತಾ ಇದ್ದೀರಾ, ಅದನ್ನೆಲ್ಲರೂ ತಿಳಿಸ್ಕೊಡ್ತಾ ಇದ್ದೀರಾ. ಯಾಕಂದ್ರೆ ನಿಜವಾಗ್ಲೂ ಮಹಿಮಾನ್ವಿತ ವ್ಯಕ್ತಿ ಅಂದ್ರೆ ಭಗವಂತನ. ಸೊ ಎಲ್ಲರೂ ಕೂಡ ಅವನ ಆಶ್ರಯದಲ್ಲಿ ಸಹಜವಾಗಿ ಇರಬೇಕು. ಅವನ ರಕ್ಷಣೆ ಸಹಜವಾಗಿ ಇದ್ದೇವೆ ನಾವು, ಆದರೆ ಅದನ್ನು ಗುರುತಿಸ್ತಾ ಇಲ್ಲ, ಭೌತಿಕ ಸ್ಥಿತಿಯಲ್ಲಿ ಗುರುತಿಸಕ್ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋದಿಲ್ಲಿ ಇವರ ಒಂದು ಪ್ರಚಾರದಿಂದ ಆ ತರ ಎಲ್ಲರಿಗೂ ಕೂಡ ಸಹಜವಾಗಿ ಭಗವಂತನ ಆಶ್ರಯದಲ್ಲಿ ಬರ್ತಾ ಇದ್ದಾರೆ, ನೇರವಾಗಿ ಬರ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದ್ಸಲ ಓದ್ತೇನೆ ಭಾವಾರ್ಥ. ಪೃಥು ಮಹಾರಾಜನ ಪಾಲನೆಯಲ್ಲಿದ್ದರೂ ಪ್ರಜೆಗಳು ತಾವು ನೇರವಾಗಿ ದೇವೋತ್ತಮ ಪರಮಪುರುಷನ ರಕ್ಷಣೆಯಲ್ಲಿರುವುದಾಗಿ ಹೇಳಿದರು. ಈ ಅರಿವು ಜಗತ್ತಿನಲ್ಲಿ ಸಾಮಾಜಿಕ ಸ್ಥಿರತೆಯನ್ನುಂಟು ಮಾಡಲು ತಕ್ಕ ಪರಿಸ್ಥಿತಿಯಾಗಿದೆ. ಸೊ ಜಗತ್ತಿನಲ್ಲಿ ನಮ್ಗೆ ಸಾಮಾಜಿಕ ಸ್ಥಿರತೆ ಬೇಕು, ನಮ್ಗೆ ಶಾಂತಿ ಬೇಕು. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳೋದು ಶಾಂತಿ ಸೂತ್ರ ಅಂದ್ರೆ 3 ನಾವು ಸ್ವೀಕರಿಸ್ಬೇಕು. ನಾವು ಏನದು ಭಗವಂತನೇ ಪರಮ ಭೋಕ್ತನು, ಪರಮ ಹಿತೈಷಿ, ಭಗವಂತನ ಪರಮ ಒಡೆಯ, ಪರಮ ಭೋಕ್ತ, ಪರಮ ಹಿತೈಷಿ, ಮತ್ತೆ ಎಲ್ಲ ಲೋಕಗಳ ನಾಯಕ, ಸುಪ್ರೀಂ ಕಂಟ್ರೋಲರ್. ಎಸ್. ಸೊ ಎಲ್ಲ ಲೋಕಗಳ ನಾಯಕ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡು ಆ ಒಂದು ನೆಲೆಯಲ್ಲಿ ನಾವಿದ್ರೆ ಅವಾಗ ನಾವು ನಿಜವಾದ ಶಾಂತಿ, ಸಾಮಾಜಿಕ ಪರಿಸ್ಥಿತಿ ನಮ್ಗೆ ಉಂಟಾಗುತ್ತೆ. ಇಲ್ಲಾಂದ್ರೆ ಅಶಾಂತಿ. ಇದು ನನ್ನದು, ಇದು ನಿಮ್ಮದಲ್ಲ, ಇದು ನಮ್ಮದು, ಇದು ನಿಮ್ಮದಲ್ಲ. ಸೊ ಇದು ನಡೀತಾ ಇರುತ್ತೆ. ಸೊ ನಾವ್ ಯಾವಾಗಲೂ ಭಗವಂತನ ಪರಮ ಇದನ್ನು ಸ್ವೀಕರಿಸಬೇಕು. ಸೊ ಅದು ಸ್ವೀಕರಿಸದೆ ಸಾಧ್ಯ ಇಲ್ಲ. ಅದಕ್ಕೆ ಈ ಜಗತ್ತಿನಲ್ಲಿ ಸಾಮಾಜಿಕ ಪರಿಸ್ಥಿತಿಯನ್ನು ಉಂಟು ಮಾಡಲಿಕ್ಕೆ ತಕ್ಕ ಪರಿಸ್ಥಿತಿ. ದೇವೋತ್ತಮ ಪರಮಪುರುಷನೇ ಸಕಲ ಜೀವಿಗಳ ಪಾಲಕ ಮತ್ತು ನಾಯಕ ಎಂದು ವೇದದಲ್ಲಿ ನಿರೂಪಿಸುವುದರಿಂದ ರಾಜನು ಅಥವಾ ಆಡಳಿತ ಮುಖ್ಯಸ್ಥನು ಪರಮಪುರುಷನ ಪ್ರತಿನಿಧಿಯಾಗಿರಲೇಬೇಕು. ಇಲ್ಲಾಂದ್ರೆ ಪ್ರತಿಭಟನೆಗಳು ನಡೀತಾನೆ ಇರುತ್ತೆ. ಪ್ರತಿಭಟನೆಗಳಿಂದ ಇದೇನು ಇದಾಗೋದಿಲ್ಲ. ಇನ್ನೊಂದು ವ್ಯವಸ್ಥೆ ಬರುತ್ತೆ, ಸರ್ಕಾರ ಬರುತ್ತೆ, ಆದ್ರೆ ಏನೂ ಆಗೋದಿಲ್ಲ. ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ರಾಜನಾದವರು ಅವರು ಭಗವಂತನ ಭಕ್ತಿ ಸೇವೆ ತೊಡಗಬೇಕು, ಜನರಿಗೂ ಅದರಲ್ಲಿ ತೊಡಗಿಸ್ಬೇಕು, ಆಗಲೇ ಅವರು ತೃಪ್ತರಾಗೋದು. ರಾಜನು ಅಥವಾ ಆಡಳಿತ ಮುಖ್ಯಸ್ಥನು ಪರಮಪುರುಷನ ಪ್ರತಿನಿಧಿಯಾಗಿರಲೇಬೇಕು. ಆಗಲೀಗ ಅವನು ಭಗವಂತನಿಗೆ ಸಲ್ಲುವಂಥದೇ ಗೌರವವನ್ನು ಪಡೆಯಬಹುದು. ಸಹಜವಾಗಿ ಅವರಿಗೆ ಆ ರೀತಿ ಮರ್ಯಾದೆ ಗೌರವ ಸಿಗುತ್ತೆ. ಒಬ್ಬ ರಾಜನು ಅಥವಾ ಸಮಾಜದ ಮುಖಂಡನು ದೇವೋತ್ತಮ ಪರಮಪುರುಷನ ಪ್ರತಿನಿಧಿಯಾಗುವುದು ಹೇಗೆ ಎನ್ನುವುದನ್ನು ಈ ಶ್ಲೋಕದಲ್ಲಿ ಸೂಚಿಸಿದೆ.
ಋತು ಮಹಾರಾಜನು ದೇವೋತ್ತಮ ಪರಮಪುರುಷನಾದ ವಿಷ್ಣುವಿನ ಪಾರಮ್ಯವನ್ನು ಮಹಿಮೆಗಳನ್ನು ಉಪದೇಶಿಸುತ್ತಿರುವುದರಿಂದ ಅವನು ಭಗವಂತನ ಸೂಕ್ತ ಪ್ರತಿನಿಧಿಯಾಗಿದ್ದನು. ಅಂತಹ ರಾಜನ ಅಥವಾ ನಾಯಕನ ಅಧಿಕಾರ ವ್ಯಾಪ್ತಿಯಲ್ಲಿ ಅಥವಾ ಆಡಳಿತದಲ್ಲಿ ಇರುವುದೇ ಮಾನವ ಸಾಮ್ರಾಜ್ಯದಲ್ಲಿ ಪರಿಪೂರ್ಣವಾದ ನೆಲೆಯಾಗಿರುತ್ತದೆ. ತನ್ನ ಸಾಮ್ರಾಜ್ಯದಲ್ಲಿ ಬ್ರಾಹ್ಮಣ ಸಂಸ್ಕೃತಿಯನ್ನು, ಗೋವುಗಳನ್ನು ಕಾಪಾಡುವುದು ಅಂತಹ ರಾಜನ ಅಥವಾ ನಾಯಕನ ಪ್ರಾಥಮಿಕ ಹೊಣೆಗಾರಿಕೆ. ಪ್ರಾಥಮಿಕ ಮೊದಲ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಬ್ರಾಹ್ಮಣ ಸಂಸ್ಕೃತಿ ಮತ್ತೆ ಗೋವುಗಳನ್ನು ಕಾಪಾಡುವುದು. ಓಕೆ, ಹರೇ ಕೃಷ್ಣ. ಸೊ ಯಾರಾದ್ರೂ ಸೇರಿಸ್ತೀರಾ, ಯಾರಾದ್ರೂ ಹೇಳ್ತೀರಾ?